ನಮಸ್ಕಾರ. ಧ್ವನಿ ಸಮಾಚಾರಕ್ಕೆ ಸ್ವಾಗತ. ನಾನು ರಶ್ಮಿತಾ. ಮೊದಲಿಗೆ ಮುಖ್ಯಾಂಶಗಳು. ರ್ಯಾಪಿಡ್ ರೈಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್ 20ಕ್ಕೆ ಪ್ರಧಾನಿ ನರೇಂದ್ರ ಮೋದಿಯಿಂದ ಉದ್ಘಾಟನೆ. 23,000 ಕೋಟಿ ರೂಪಾಯಿನ ಕಡಲೋದ್ಯಮ ಯೋಜನೆಗಳಿಗೆ ಮೋದಿ ಚಾಲನೆ. ಗಾಜಾ ಆಸ್ಪತ್ರೆಯ ಮೇಲೆ ವೈಮಾನಿಕ ದಾಳಿ, ಕನಿಷ್ಠ 500 ಮಂದಿ ಮೃತ್ಯು. ಹೃದಯಾಘಾತದಿಂದ ಮಲಯಾಳಂ ನಟ ಕುಂದರಜಾನಿ ನಿಧನ. ಬಂಧನದ ಭೀತಿಯಲ್ಲಿ ಶಾಸಕ ಹರೀಶ್ ಪೂಂಜಾ. 10 ವರ್ಷದ ಬಾಲಕಿಯನ್ನು ಅತ್ಯಾಚಾರವೆಸಗಿ ಮಿಠಾಯಿಗೆ 10 ರೂಪಾಯಿ ನೀಡಿ ಬೆದರಿಸಿದ 61ರ ವ್ಯಕ್ತಿಯ ಬಂಧನ. ನವದೆಹಲಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವ ನವದೆಹಲಿ ಮೀರತ್ ನಡುವಿನ ರ್ಯಾಪಿಡ್ ರೈಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಮಾರ್ಗದ ದುಹೈನಿಂದ ಸಹಿಬಾಬಾದ್ ನಡುವಿನ ರೈಲು ಸಂಚಾರವನ್ನು ಶುಕ್ರವಾರ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ 23,000 ಕೋಟಿ ರೂಪಾಯಿ ಮೌಲ್ಯದ ಸಾಗರ ಸಂಬಂಧಿತ ಯೋಜನೆಗಳನ್ನು ಉದ್ಘಾಟಿಸಿದ್ದಾರೆ. 2047ರ ಅಮೃತ ಕಾಲದ ದೂರದೃಷ್ಟಿಯುಳ್ಳ ದಾಖಲೆ ಅನಾವರಣ ಮಾಡಿದ್ದಾರೆ. ದೀರ್ಘಕಾಲದಲ್ಲಿ ಭಾರತದ ಕಡಲ ಆರ್ಥಿಕತೆಯನ್ನು ರಚಿಸುವುದು ಇದರ ಉದ್ದೇಶವಾಗಿದೆ. ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ದೀಪಾವಳಿಯ ಉಡುಗೊರೆ ನೀಡಿದೆ. 2022-23ನೇ ಸಾಲಿನ ಕೇಂದ್ರ ಸರ್ಕಾರದ ಗಜೆಟೆಡ್ ಅಲ್ಲದ ಉದ್ಯೋಗಿಗಳಿಗೆ ₹7,000 ಬೋನಸ್ ಘೋಷಿಸಿದೆ. ಕೇಂದ್ರೀಯ ಅರೆಸೇನಾ ಪಡೆಗಳು ಮತ್ತು ಸಶಸ್ತ್ರ ಪಡೆಗಳ ಅರ್ಹ ಉದ್ಯೋಗಿಗಳಿಗೆ ನಾನ್ ಪ್ರೊಡಕ್ಟಿವಿಟಿ ಲಿಂಕ್ಡ್ ಬೋನಸ್ ಪ್ರಯೋಜನ ಲಭ್ಯವಾಗಲಿದೆ. ಮಾರ್ಚ್ 31, 2023ರವರೆಗೆ ಸೇವೆಯಲ್ಲಿದ್ದ ಮತ್ತು 2022-23ನೇ ಸಾಲಿನಲ್ಲಿ ಕನಿಷ್ಠ 6 ತಿಂಗಳು ಕೆಲಸ ಮಾಡಿದ ಕೇಂದ್ರ ಸರ್ಕಾರಿ ನೌಕರರಿಗೆ ಈ ಬೋನಸ್ ಸಿಗಲಿದೆ. ಮಂಗಳವಾರ ರಾತ್ರಿ ಗಾಜಾ ಪಟ್ಟಿಯಲ್ಲಿರುವ ಆಸ್ಪತ್ರೆಯೊಂದರ ಮೇಲೆ ವೈಮಾನಿಕ ದಾಳಿ ನಡೆದು ಮಕ್ಕಳು, ಮಹಿಳೆಯರು ಸೇರಿದಂತೆ ಕನಿಷ್ಠ 500 ಮಂದಿ ಸಾವನ್ನಪ್ಪಿದ್ದಾರೆ ಎಂದು ಪ್ಯಾಲೆಸ್ತೀನ್ ಅಧಿಕಾರಿಗಳು ಆರೋಪಿಸಿದ್ದಾರೆ. ಹಮಾಸ್ ಕೂಡ ಇದು ಇಸ್ರೇಲ್ ನಡೆಸಿರುವ ವೈಮಾನಿಕ ದಾಳಿ ಎಂದು ಆರೋಪಿಸಿದೆ. ಆದರೆ ಈ ಆರೋಪಗಳನ್ನು ತಳ್ಳಿಹಾಕಿದ ಇಸ್ರೇಲ್ ಪ್ಯಾಲೆಸ್ಟೀನಿಯನ್ ಉಗ್ರಗಾಮಿ ಗುಂಪಿನಿಂದ ತಪ್ಪಾಗಿ ಹಾರಿದ ರಾಕೆಟ್ ಆಸ್ಪತ್ರೆಗೆ ಅಪ್ಪಳಿಸಿದೆ ಎಂದು ಹೇಳಿಕೊಂಡಿದೆ. ಮಲಯಾಳಂ ಚಿತ್ರರಂಗದಲ್ಲಿ ಮಿಂಚಿದ್ದ ನಟ ಕುಂದರಜಾನಿ ವಿಧಿವಶರಾಗಿದ್ದಾರೆ. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಕಾರಿನಲ್ಲಿ ತೆರಳುತ್ತಿದ್ದಾಗ ಕೊಲ್ಲಂ ಚಿನ್ನಕಡ ಎಂಬಲ್ಲಿ ಅಸ್ವಸ್ಥರಾಗಿದ್ದು ಕೂಡಲೇ ಅವರನ್ನು ಸಮೀಪದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಇಂದು ಬೆಳಗ್ಗೆ 9:30ರ ಸುಮಾರಿಗೆ ಮೃತಪಟ್ಟಿದ್ದಾರೆ. ಮಂಗಳೂರು ಬೆಳ್ತಂಗಡಿ ಶಾಸಕ ಬಿಜೆಪಿಯ ಹರೀಶ್ ಪೂಂಜಾ ವಿರುದ್ಧ ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಉಪ್ಪಿನಂಗಡಿ ವಲಯ ಅರಣ್ಯಾಧಿಕಾರಿ ಜಯಪ್ರಕಾಶ್ ಕೆಕೆ ದೂರಿನ ಹಿನ್ನೆಲೆ ಪೊಲೀಸರು ಐಪಿಸಿ 1860ರ ಅಡಿ ಎಫ್ಐಆರ್ ದಾಖಲಿಸಿಕೊಂಡಿದ್ದು ಶಾಸಕರು ಬಂಧನದ ಭೀತಿಯಲ್ಲಿದ್ದಾರೆ. ದೂರಿನಲ್ಲಿ ಶಾಸಕರು ಅಸಂಸದೀಯ ಪದ ಬಳಸಿ ನಿಂದನೆ, ಬೆದರಿಕೆ ಮತ್ತು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಎಂದು ಜಯಪ್ರಕಾಶ್ ಉಲ್ಲೇಖಿಸಿದ್ದಾರೆ. ಶಾಸಕರು ಸೇರಿದಂತೆ ಒಟ್ಟು 11 ಜನರ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನಕಲಿ ನಂಬರ್ ಪ್ಲೇಟ್ ಅಳವಡಿಸಿ ಯಾವುದೋ ವಂಚನೆ ಪ್ರಕರಣಕ್ಕೆ ಪ್ರಯತ್ನಿಸುತ್ತಿದ್ದ ಆರೋಪಿ ಕಾರ್ಕಳ ನಗರ ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಘಟನೆ ನಡೆದಿದೆ. ನಿಟ್ಟೆ ಗ್ರಾಮದ ನಿವಾಸಿ ಉಮರ್ ಫಾರೂಕ್ ಬಂಧಿತ ಆರೋಪಿಯಾಗಿದ್ದು, ಆತ ಮಂಗಳೂರಿನ ಧೀರಜ್ ಮತ್ತು ಪ್ರೀತಮ್ ಎಂಬವರೊಂದಿಗೆ ಸೇರಿಕೊಂಡು ಸುಜುಕಿ ಬೆಲೆನೋ ಎಂಬ ಕಾರಿನ ಮುಂಬೈ ನೋಂದಾವಣೆಯನ್ನು ಮಂಗಳೂರು ನೋಂದಾವಣೆ ಎಂದು ಬದಲಾಯಿಸಿ ಕಾರಿಗೆ ಟಿಂಟ್ ಅಳವಡಿಸಿಕೊಂಡು ಹೋಗುತ್ತಿದ್ದ ಸಂದರ್ಭ ಪೊಲೀಸರು ಬಂಧಿಸಿದ್ದಾರೆ. 8ನೇ ತರಗತಿಯ ವಿದ್ಯಾರ್ಥಿಯೋರ್ವ ಡೆಂಗ್ಯೂ ಜ್ವರಕ್ಕೆ ಬಲಿಯಾದ ಘಟನೆ ಮಂಗಳೂರು ನಗರದ ಅತ್ತಾವರದಲ್ಲಿ ನಡೆದಿದೆ. 7ನೇ ಕ್ರಾಸ್ ರಸ್ತೆಯ ನಿವಾಸಿಯಾಗಿರುವ ಸೋನಿ ಮತ್ತು ಅಲ್ಫೋನ್ಸ್ ರವರ ಪುತ್ರ
ಆಶಿಸ್ ಡಿಸೋಜಾ ಡೆಂಗ್ಯೂಗೆ ಬಲಿಯಾದ ವಿದ್ಯಾರ್ಥಿ. ತೀವ್ರ ಜ್ವರದಿಂದ ಬಳಲುತ್ತಿದ್ದ ಆಲ್ಫೋನ್ಸ್ರ ಇಬ್ಬರು ಪುತ್ರರು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ 13ರ ಹರೆಯದ ಆಶಿಸ್ ಚಿಕಿತ್ಸೆಗೆ ಸ್ಪಂದಿಸದೆ ಕೊನೆಯುಸಿರೆಳೆದಿದ್ದಾರೆ. ಈತನ ಅಂಗಾಂಗ ಮತ್ತು ದೇಹದಾನ ಮಾಡಲು ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಸದಾ ಚುರುಕುತನದಿಂದಿದ್ದು ಇಗರ್ಜಿಯ ಬಲಿಪೀಠ ಸೇವಾ ಸಂಘದ ಸಕ್ರಿಯ ಸದಸ್ಯನಾಗಿದ್ದ ಎನ್ನಲಾಗಿದೆ. ಮಿಂಜಾ ಕೇರಳ ಸರ್ಕಾರ ನವೆಂಬರ್ 18ರಂದು ಪೈವಳಿಕೆ ನಗರ ಶಾಲೆಯಲ್ಲಿ ಸಂಘಟಿಸುವ ನವಕೇರಳ ಸದಸ್ನ ಯಶಸ್ವಿಗಾಗಿ ಮಿಂಜಾ ಪಂಚಾಯತ್ ಮಟ್ಟದ ಸ್ವಾಗತ ಸಮಿತಿ ರೂಪೀಕರಿಸಲಾಯಿತು. ಕುಂಬಳೆ ಮಂಗಲ್ಪಾಡಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಬಾಕಿ ಉಳಿದಿರುವ 100 ಕಡತಗಳನ್ನು ಕೂಡಲೇ ಪರಿಹರಿಸಲು ಕ್ರಮ ಕೈಗೊಳ್ಳುವಂತೆ ಪಂಚಾಯಿತಿ ಆಡಳಿತ ಮಂಡಳಿಯು ಕುಂಬಳೆಯಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದರು. ಕಚೇರಿಯಲ್ಲಿ ಸುಮಾರು 3500 ಕಡತಗಳು ಬಾಕಿ ಉಳಿದಿವೆ. ಸಿಬ್ಬಂದಿ ಕೊರತೆಯಿಂದ 2017ರ ಬಳಿಕದ ಕಡತಗಳು ಬಗೆಹರಿದಿಲ್ಲ. 100 ಸಂಕೀರ್ಣ ಕಡತಗಳನ್ನು ಬದಿಗಿಟ್ಟು ಉಳಿದವುಗಳಿಗೆ ಶಾಶ್ವತ ಪರಿಹಾರದ ಅಗತ್ಯವಿದೆ. ಈ ಬೇಡಿಕೆ ಮುಂದಿಟ್ಟುಕೊಂಡು ಆಡಳಿತ ಮಂಡಳಿ ನಡೆಸುತ್ತಿರುವ ಮುಷ್ಕರಕ್ಕೆ ಜನಬೆಂಬಲ ವ್ಯಕ್ತವಾಗುತ್ತಿದೆ. ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು, ಸ್ವಯಂ ಸೇವಾ ಸಂಸ್ಥೆಗಳು ಬೆಂಬಲ ಘೋಷಿಸಿ ಧರಣಿ ವೇದಿಕೆಗೆ ಆಗಮಿಸಿವೆ. ಸದ್ಯ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವುದರಿಂದ ಮಾತ್ರ ಸಮಸ್ಯೆ ಬಗೆಹರಿಯುವುದು. ಬದಲಿಗೆ ವಿಶೇಷ ಒಂದು ವ್ಯವಸ್ಥೆಯಾಗಿ ಬಾಕಿ ಇರುವ ಕಡತಗಳನ್ನು ಪರಿಶೀಲಿಸಲು ತಂಡವನ್ನು ನೇಮಿಸಬೇಕು ಎಂದು ಸಂಬಂಧಪಟ್ಟವರು ಆಗ್ರಹಿಸಿರುವರು. ಮಂಗಲ್ಪಾಡಿ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಗ್ರಾಮ ಪಂಚಾಯಿತಿಯಾಗಿದೆ. ಈ ಕಾರಣದಿಂದಾಗಿ ಹಲವಾರು ಸಮಸ್ಯೆ ಸವಾಲುಗಳು ದಿನನಿತ್ಯ ವರದಿಯಾಗುತ್ತಿವೆ. ಸಚಿವರಿಗೆ ಹಾಗೂ ಸ್ಥಳೀಯ ಆಡಳಿತ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇಲ್ಲಿಯ ಅವ್ಯವಸ್ಥೆಯ ಬಗ್ಗೆ ಸ್ವತಃ ಗ್ರಾಮ ಪಂಚಾಯಿತಿ ಆಡಳಿತ ಸಮಿತಿಯು ನಡೆಸುತ್ತಿರುವ ಪ್ರತಿಭಟನಾ ಮುಷ್ಕರವನ್ನು ನಿರ್ಲಕ್ಷಿಸಿದರೆ ಗ್ರಾಮ ಪಂಚಾಯಿತಿ ಮಟ್ಟದ ಆಂದೋಲನ ನಡೆಸಬೇಕಾಗುತ್ತದೆ ಎಂದು ಆಡಳಿತ ಮಂಡಳಿ പദാധികാരിಗಳು സുദ്ദിಗೋಷ್ಠಿಯಲ್ಲಿ എಚ್ಚರಿಸಿದ್ದಾರೆ. 500 ഫയൽ പ്രശ്നങ്ങളുണ്ട്. ഒരു 100 ഫയൽ കുറച്ച് സമയം ബാക്കിയുള്ളത്, ഒരു 250 ഫയൽ പുതിയ. ഇത്ര 3290 ഫയൽ ആ ഫയലിന് പരിഹാരം. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರುಬೀನಾ ನೌಫಲ್, ಉಪಾಧ್ಯಕ್ಷ ಯೂಸುಫ್ ಹೆರೂರ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಖೈರುನಿಸಾ ಉಮರ್, ಮೊಹಮ್ಮದ್ ಹುಸೇನ್, ಸದಸ್ಯರಾದ ಮಜೀದ್ ಪಚ್ಚಂಬಳ, ಇರ್ಫಾನ್ ಇಕ್ಬಾಲ್, ಬಾಬು ಬಂದ್ಯೋಡ್, ಕಿಶೋರ್ ಬಂದ್ಯೋಡ್ ಉಪಸ್ಥಿತರಿದ್ದು ಮಾತನಾಡಿದರು. ಪಂಚಾಯತ್ ಎಷ್ಟು ವಿಸ್ತೀರ್ಣ ಇದೆ ಅಂತ ಹೇಳಿ ಜನರಿಗೆ ಗೊತ್ತಾಗತೊಡಗಿದೆ. ಬರುವ ರೀತಿ ಹೆಚ್ಚಾಗಿದೆ. ಅಂದರೆ ತುಂಬ ಬೇಜಾರಲ್ಲಿ ಬರ್ತಾರೆ. ಯಾವುದೇ ಪರಿಹಾರ, ಸಣ್ಣ ಒಂದು ಚಿಟಿಕೆಯಿಂದ ಆಗುವ ಪರಿಹಾರ ಅಲ್ಲಿ ನಡೆಯುತ್ತೆ. ನಾವು ಸಾಧಾರಣ ಅಲ್ಲಿ ಇರುವವರೆಲ್ಲ ಹೇಗೆ ಬಂದವರೆಲ್ಲ ಅಲ್ಲಿ ಇರುವವರು ಸಾಧಾರಣ. ಅಂದರೆ ಒಂದೊಂದು ರೀತಿಯಲ್ಲಿ ಇದು ಹ್ಯೂಮನ್ ರೈಟ್ಸ್ ವೈಲೇಷನ್ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಜೀವಿಸುವ ಹಕ್ಕು ಎಲ್ಲರಿಗಿದೆ. ಅಲ್ಲಿ ಆ ಜೀವಿಸುವ ಯೋಗ್ಯ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ. ಯಾಕಂದರೆ ಪಂಚಾಯತ್ನಲ್ಲಿ ಏನಿದೆ, ಪಂಚಾಯತ್ ಆ ನಿರ್ಮಾಣ ಮಾಡಿಕೊಡ್ಬೇಕು. ಆದರೆ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಆ ವ್ಯವಸ್ಥೆ ಆಗ್ತಿಲ್ಲ ಅಂತ ಒಂದು ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ ವ್ಯವಸ್ಥೆ ಆಗಬೇಕು. ಇಲ್ಲೇನು ರಾಜಕೀಯ ಮಾಡಿ ಪ್ರಯೋಜನ ಇಲ್ಲ. ಅದರ ಇದಿಯಾಗಿ ಸಿಗ್ತದೆ ಅಂತ ಹೇಳಿದರೆ ಅದನ್ನು ಕಷ್ಟ ಅದು ಜನರಿಗೆ ಮಾತ್ರ. ಆ ಜನರ ಕಷ್ಟವನ್ನು ಕಂಡು ನಾವೆಲ್ಲ ಒಟ್ಟಾಗಿ ಸರ್ವಪಕ್ಷ ಆಯೋಗ ಇಲ್ಲಿಗೆ ಬಂದಿದ್ದೇವೆ. ನಿಮ್ಮ ಮುಂದೆ ನಾವು ನಮ್ಮ ಪರಿಸ್ಥಿತಿಯನ್ನು ವಿವರಿಸ್ತಾ ಇದ್ದೇವೆ. ಕಾಸರಗೋಡು ಸುದೀರ್ಘ 22 ವರ್ಷಗಳ ಸಮಾಜ ಸೇವೆಯಲ್ಲಿ ಸ್ವ ಸಮುದಾಯಕ್ಕಾಗಿ 10 ಹಲವಾರು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡಿ ಸಾಧನೆಯ ಹಾದಿಯಲ್ಲಿರುವ ಮೊಗೇರಾ ಸರ್ವಿಸ್ ಸೊಸೈಟಿಯ ಇಂದು ಹೈದರಾಬಾದ್ ಬಹುಜನ ಸಾಹಿತ್ಯ ಅಕಾಡೆಮಿ ನೀಡುತ್ತಿರುವ ಅತ್ಯುತ್ತಮ ಸಮಾಜ ಸೇವಾ ಸಂಘಟನೆ ರಾಷ್ಟ್ರೀಯ ಪ್ರಶಸ್ತಿ 2023ಕ್ಕೆ ಆಯ್ಕೆಯಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಬಿಸಿ ಟ್ರಸ್ಟ್ ಮಂಜೇಶ್ವರ, ಲಯನ್ಸ್ ಕ್ಲಬ್ ಮಂಜೇಶ್ವರ ಉಪ್ಪಳ, ಶ್ರೀ ಭಾರತಿ ನೇತ್ರ ಚಿಕಿತ್ಸಾಲಯ ಮುಜಂಗಾವು, ಕಾಸರಗೋಡು ಜಿಲ್ಲಾ ಅಂಧತ್ವ ನಿವಾರಣಾ ಸಮಿತಿ ಇವರ ಆಶ್ರಯದಲ್ಲಿ ತಲಪಾಡಿ ವಲಯದ ದುರ್ಗಾ ಪರಮೇಶ್ವರಿ ಜ್ಞಾನ ವಿಕಾಸ ಕೇಂದ್ರ
ಮತ್ತು ಪ್ರಗತಿ ಬಂಧು ಪೈ ಸಹಾಯ ಸಂಘಗಳ ಒಕ್ಕೂಟ ಇದರ ಸಹಯೋಗದೊಂದಿಗೆ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ಉಚಿತ ಕಣ್ಣಿನ ಪೊರೆ ತಪಾಸಣೆ ಶಿಬಿರ ನಯಬ್ ಬಜಾರ್ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು. ಕಾಸರಗೋಡು ಕೆಎಸ್ಆರ್ಟಿಸಿ ಡಿಪೋದಿಂದ ಹೊಸ ಬಸ್ ನಿಲ್ದಾಣಕ್ಕೆ ತೆರಳದೆ ಸರದಿ ಸಾಲಿನಂತೆ ಮಂಗಳೂರಿಗೆ ಸಮಯ ಕ್ರಮವನ್ನು ತಪ್ಪಿಸಿ ಬರುವ ಸಾರಿಗೆ ಬಸ್ಗಳು ರಸ್ತೆಯಲ್ಲಿ ಅಮಿತ ವೇಗದಲ್ಲಿ ಸಂಚರಿಸುತ್ತಿದೆ. ಅಗಲ ಕಿರಿದಾದ ಸರ್ವಿಸ್ ರಸ್ತೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳ ಸ್ಪರ್ಧಾ ಸಂಚಾರ ವೇಗ ದ್ವಿಚಕ್ರ ವಾಹನ ಸೇರಿದಂತೆ ಇತರ ಸಣ್ಣ ವಾಹನ ಪ್ರಯಾಣಿಕರಿಗೆ ಕಾಲ್ನಡೆ ಸಂಚಾರಿಗಳಿಗೆ ಬೆದರಿಕೆ ಸೃಷ್ಟಿಸುತ್ತಿದೆ ಎಂದು ದೂರಲಾಗಿದೆ. ಈ ಬಗ್ಗೆ ಕೇರಳ ಮದ್ಯ ನಿಷೇಧ ಸಮಿತಿ ರಾಜ್ಯ ಯುವಜನ ವಿಭಾಗ ಕೋಶಾಧಿಕಾರಿ ಮಿಶಲ್ ರಹಮಾನ್ ಕುಂಬಳೆ ಠಾಣಾ ಪೊಲೀಸರಿಗೆ ದೂರು ನೀಡಿದ್ದಾರೆ. ಮೊಗ್ರಾಲ್ ಪುತ್ತೂರಿನಲ್ಲಿ ಮರಳು ಮಾಫಿಯಾಗಳ ವಿರುದ್ಧ ಕ್ರಮ ಬಲಗೊಳಿಸಿದ ಕಾಸರಗೋಡು ನಗರದ ಪೊಲೀಸರು ಪರಿಶೋಧನೆ ನಡೆಸಿ ಮರಳು ತೆಗೆಯಲು ಉಪಯೋಗಿಸುತ್ತಿದ್ದ 12 ದೋಣಿಗಳನ್ನು ಜೆಸಿಬಿ ಉಪಯೋಗಿಸಿ ನಾಶ ಮಾಡಿದ್ದಾರೆ. ಕಾಸರಗೋಡು ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಪಿ ಅಜಿತ್ ಕುಮಾರ್ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆಯಿತು. ವರ್ಷದ ಬಾಲಕಿಯನ್ನು ಮನೆಗೆ ಕರೆದುಕೊಂಡು ಹೋಗಿ ಅತ್ಯಾಚಾರವೆಸಗಿ ಮಿಠಾಯಿಗೆ 10 ರೂಪಾಯಿ ನೀಡಿ ವಿಷಯವನ್ನು ಯಾರಿಗೂ ಹೇಳದಂತೆ ಬೆದರಿಕೆ ಒಡ್ಡಿದ ಘಟನೆ ವಡಗರದಲ್ಲಿ ನಡೆದಿದೆ. ಘಟನೆಗೆ ಸಂಬಂಧಿಸಿದ ಆರೋಪಿಯಾದ ಅಬ್ದುಲ್ ರಜಾಕ್ನನ್ನು ವಡಗರ ಪೊಲೀಸರು ಬಂಧಿಸಿ ಫೋಕ್ಸೋ ಕೇಸ್ ದಾಖಲಿಸಿದ್ದಾರೆ. ಪೊಲೀಸರ ಪ್ರಕಾರ ಆರೋಪಿಯ ಪತ್ನಿ ಮಕ್ಕಳು ಮನೆಯಲ್ಲಿ ಇಲ್ಲದ ವೇಳೆ ಆಟವಾಡುತ್ತಿದ್ದ ಬಾಲಕಿಯನ್ನು ಮನೆಗೆ ಕರೆದುಕೊಂಡು ಬಂದು ಈ ಕೃತ್ಯವೆಸಗಿದ್ದಾರೆ ಎಂದು ತಿಳಿಸಿದ್ದಾರೆ. ಬಲ್ಲಂಗುಡಿಲು ಶ್ರೀ ಪಾಡಾಂಗರೆ ಭಗವತಿ ಕ್ಷೇತ್ರ ಜೀರ್ಣೋದ್ಧಾರ ಸಮಿತಿಗೆ ದಿವ್ಯ ನೇತೃತ್ವ ನೀಡುತ್ತಿರುವ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡೆಯೂರು ಹಾಗೂ ಸಮಿತಿಯ ಗೌರವಾಧ್ಯಕ್ಷರಾದ ಕೊಡುಗೈದಾನಿ, ಹಲವಾರು ದೈವ ದೇವಸ್ಥಾನಗಳ ನಿರ್ಮಾತೃ ಶ್ರೀ ಸದಾಶಿವ ಶೆಟ್ಟಿ ಕೂಲೂರು ಕನ್ಯಾನರವರು ಅದೆಷ್ಟೋ ಒತ್ತಡದ ನಡುವೆ ಬಿಡುವಿನ ಸ್ವಲ್ಪ ಸಮಯವನ್ನು ಇಂದು ಕ್ಷೇತ್ರ ನಿರ್ಮಾಣ ಪ್ರಯುಕ್ತ ಕೆಲಸದ ಕಾರ್ಯವೈಖರಿ ಹಾಗೂ ಇನ್ನಿತರ ಕೆಲವೊಂದು ವಿಷಯಗಳ ಬಗ್ಗೆ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಶ್ರೀ ಪಾಡಾಂಗೆರೆ ಭಗವತಿ ಕ್ಷೇತ್ರಕ್ಕೆ ಭೇಟಿ ನೀಡಿದರು. ಉಪ್ಪಳ ವಾಹನಕ್ಕೆ ಪೆಟ್ರೋಲ್ ತುಂಬಿಸುವ ವೇಳೆ ಉಂಟಾದ ವಾಗ್ವಾದ ಮಧ್ಯೆ ಪಿಕಪ್ ಚಾಲಕ ಪೆಟ್ರೋಲ್ ಪಂಪ್ನ ನೌಕರನಿಗೆ ಹಲ್ಲೆಗೈದಿರುವುದಾಗಿ ದೂರಲಾಗಿದೆ. ಉಪ್ಪಳದ ಮೆಹಬೂಬ್ ಪೆಟ್ರೋಲ್ ಪಂಪ್ ನೌಕರನಾದ ಪೆರಿಯಡ್ಕದ ಸಜೀಶ್ ದೂರಿನಂತೆ ಮಂಜೇಶ್ವರ ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದಾರೆ. ಆಟದ ಸಾಮಗ್ರಿ ಇಷ್ಟಪಡದ ಮಕ್ಕಳು ಯಾರಿದ್ದಾರೆ? ಆದರೆ ತನ್ನ ಬಳಿ ಆಟದ ವಸ್ತುಗಳಿದ್ದು ಆಟವಾಡಲು ಸಾಧ್ಯವಾಗದಿದ್ದರೂ ನೋಡಿ ಸಂತೋಷ ಪಡುವ ಒಂದು ಪುಟ್ಟ ಕಂದನ ವಿಡಿಯೋ ಇಂದಿನ ವೈರಲ್ ಸೆಗ್ಮೆಂಟ್ ಅಲ್ಲಿ. ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.